ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮಶ್ರೂಮ್ ರವಾ ಫ್ರೈ ಮಾಡ್ತಾ ಇದ್ದೇನೆ. ಬನ್ನಿ ನೋಡುವ. ನೀರಿಗೆ 1 ಸ್ಪೂನು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ಳುವ. ಹೀಗೆ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೇನೆ, 2 ಸ್ಪೂನು ಕಾರ್ನ್ಫ್ಲವರು, 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು ಮೆಣಸಿನ ಪುಡಿ, 1/2 ಸ್ಪೂನು ಕಾಳು ಮೆಣಸಿನ ಪುಡಿ, 1/4 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀ ಸ್ಪೂನು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನು ಕೊತ್ತಂಬರಿ ಪೌಡ್ರು, 1/2 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಈಗ ಸ್ವಲ್ಪ ನೀರು ಸೇರಿಸಿ ಕಲಸಬೇಕು. ಕಲಸಿದ ಹಿಟ್ಟಲ್ಲಿ ಮುಳುಗಿಸಿ ರವೆಯಲ್ಲಿ ಡಿಪ್ ಮಾಡಬೇಕು. ಈಗ ರವೆಯಲ್ಲಿ ಡಿಪ್ ಮಾಡ್ಕೊಳ್ತಿದ್ದೇನೆ. ಈಗ ನೋಡಿ, ಇದು ಸಾಕು. ಇಷ್ಟಕ್ಕಾದರೆ ನೋಡಿ ಹೀಗೆ ಆಗಿದೆ. ಈಗ ಸಾಕು. ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ. ನಾನು ಹೇಗೆ ಮಾಡಿದೆ ಅಂತ ನೀವು ನೋಡಿದ್ರಲ್ಲ, ಮಶ್ರೂಮ್ ಫ್ರೈ ಮಾಡೋದನ್ನ. ಈಗ ನೋಡಿ, ಚೆನ್ನಾಗಿ ಬಂದಿದೆ. ಒಳ್ಳೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ವಿಜಯ ಲಾಕ್ಸ್ಗೆ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.